ಪ್ರಶ್ನೆ ಕೇಳ್ತೇನೆ. ಆಯ್ತು ಕೇಳು. ಜಟಿಲವಾದ ಪ್ರಶ್ನೆ. ಬರ್ಲಿ. ಪ್ರಶ್ನೆ ಸಂಖ್ಯೆ 1. ಪ್ರಶ್ನೆ 1. ಹೇಳ ಒಂದೇ. ಪ್ರಶ್ನೆ ಸಂಖ್ಯೆ 1 ಹೇಳು. ಪ್ರಕೃತಿ, ಸಂಸ್ಕೃತಿ, ವಿಕೃತಿ ಅಂತ ಹೇಳಿದ್ರೆ ಏನು? ಪ್ರಕೃತಿ, ಸಂಸ್ಕೃತಿ, ವಿಕೃತಿ ಅಂತ ಹೇಳಿದ್ರೆ ಏನು? ಏನಂತಲ್ವಾ? ಹೌದು. ಕೇಳು. ಏನು? ಪ್ರಕೃತಿ, ಈ ಪ್ರಪಂಚವೇ ಪ್ರಕೃತಿ. ಸರಿ. ಇದು ಕಾಣುವುದೆಲ್ಲ ಪ್ರಕೃತಿಯೇ. ನಾವು ಪ್ರಕೃತಿಯ ಮಧ್ಯದಲ್ಲೇ ಇದ್ದೇವೆ. ಆ ಪ್ರಕೃತಿಯನ್ನು ಸಂಸ್ಕೃತಿಗೊಳಿಸಬೇಕು ಅಂತ ಆದ್ರೆ ಬುದ್ಧಿವಂತ ಏನ್ ಮಾಡ್ತಾನೆ? ಒಂದು ಬೀಜವನ್ನ ಫಲವತ್ತಾದ ಮಣ್ಣಲ್ಲಿಟ್ಟು ಅದಕ್ಕೆ ನೀರು ಗೊಬ್ಬರ ಹಾಕಿ ಬೆಳೆಸುತ್ತಾನೆ. ಅದು ಗಿಡವಾಗಿ, ಮರವಾಗಿ, ಹೆಮ್ಮರವಾಗಿ ಬೆಳೀತದೆ. ಅದು ಸಂಸ್ಕೃತಿ. ಹಾಗೆ ಬೆಳೆದಂತ ಮರದಲ್ಲಿ ಹಣ್ಣಾಗ್ತದೆ. ಆ ಹಣ್ಣನ್ನು ಕೊಯ್ದು ಬೀಜವನ್ನು ಬದಿಗಿಡ್ತಾನೆ. ಯಾವ ಹಣ್ಣು? ಅದು ಯಾವ ಹಣ್ಣು, ಯಾವ ಬೀಜ ಕೇಳು. ಅದು ಗೇರು ಬೀಜ. ಗೇರು ಬೀಜವನ್ನು ನಟ್ಟು ಸಸ್ಯನ್ನಾಗಿಸಿ ಬೆಳೆಸಿ ಫಲವನ್ನು ಬರುವ ಕಾಯುವುದು ಸಂಸ್ಕೃತಿ. ಫಲ ಬಂದ ಮೇಲೆ ಆ ಹಣ್ಣನ್ನು ಕೊಯ್ದು ಆ ಬೀಜವನ್ನು ಬದಿಗಿಟ್ಟು ಆ ಹಣ್ಣನ್ನ ಒಂದು ಪಾತ್ರಕ್ಕೆ ಹಾಕಿ ಕೆಲವು ದಿವಸಗಳ ಮುಚ್ಚಿಟ್ಟು ಆಮೇಲೆ ಅದನ್ನು ಕುದಿಸಿ ಹೆಂಡವನ್ನು ತಯಾರಿಸುವುದು ವಿಕೃತಿ. ಆ ವಿಕೃತಿಯ ಪರಿಣಾಮ ಹೇಗಿರ್ತದೆ? ಆ ವಿಕೃತಿ ಕುಡಿದ್ಮೇಲೆ ನಾವು ವಿಕೃತಿ. ಹೌದಾ? ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀಯಾ. ಇನ್ನು 2ನೇ ಪ್ರಶ್ನೆ ಹೇಳೋ. ಒಂದು ನದಿಯ ಬಳಿಯಲ್ಲಿ ಒಂದು ಹೆಂಗಸಾದಳು ಬಟ್ಟೆಯನ್ನು ತೊಳಿತಾ ಇರ್ತಾಳೆ. ಸರಿ. ಆ ಸಂದರ್ಭದಲ್ಲಿ ಅವಳ ಕುತ್ತಿಗೆಯಲ್ಲಿರುವ ಕರಿಮಣಿಯನ್ನು ನೀರಿಗೆ ಬಿದ್ದೋಗ್ತದೆ. ಸರಿ. ಅವಳಿಗೆ ಚಿಂತೆ ಆಗ್ತದೆ, ಯಾರಾದ್ರೂ ಬಂದ್ರೆ ಹುಡುಕಿ ಕೊಡಬಹುದಿತ್ತು ಎನ್ನುವ ಹಾಗೆ. ಅದೇ ಮಾರ್ಗವಾಗಿ ಒಬ್ಬಾತ ಬರ್ತಾನೆ. ಅವನಲ್ಲಿ ಅವಳು ಹೇಳ್ತಾಳೆ, ನನ್ನ ಕುತ್ತಿಗೆ ಕರಿಮಣಿಯನ್ನು ನೀರಲ್ಲಿ ಬಿದ್ದು ಹೋಗಿದೆ, ಅದನ್ನು ನೀನು ಹುಡುಕಿ ಕೊಟ್ಟೆ ಅಂತ ಆದ್ರೆ ನನ್ನ ಗಂಡನಿಗೂ ಕೊಡದಿರುವಂತ ವಸ್ತುವನ್ನು ನಿನ್ನ ಪಾಲಿಗೆ ನೀಡ್ತೇನೆ ಅಂತ. ಹಾಗಿರುವಾಗ ಆ ಬಿದ್ದು ಹೋದ ಕರಿಮಣಿಯನ್ನು ಅವಳ ಪಾಲಿಗೆ ನೀಡ್ತಾನೆ. ಆ ಸಂದರ್ಭದಲ್ಲಿ ಅವಳು ಹೇಳಿದ ಹಾಗೆ ಗಂಡನಿಗೂ ನೀಡದೇ ಇರುವಂತ ವಸ್ತುವನ್ನ ಅವನಿಗೆ ನೀಡ್ತಾಳೆ. ಹಾಗಿರುವುದು ಕೊಟ್ಟಿರುವಂತ ವಸ್ತು ಯಾವುದು? ಹೌದಲ್ಲ? ಸರಿ. ಬಟ್ಟೆ ತೊಳೆಯುವಾಗ ಕುತ್ತಿಗೆಯಲ್ಲಿದ್ದ ಕರಿಮಣಿ ಎನ್ನುವುದು ನೀರಿಗೆ ಬೀಳುತ್ತದೆ. ಎತ್ತಿ ಕೊಟ್ಟವರಿಗೆ ಗಂಡನಿಗೂ ನೀಡದೇ ಇರುವಂತ ವಸ್ತುವನ್ನು ನನ್ನ ಪಾಲಿಗೆ ನೀಡ್ತೇನೆ ಅಂತ ಅವಳು ಹೇಳ್ತಾಳೆ. ಅಂತ ಹೇಳಿದಾಗ ಆ ಮನುಷ್ಯ ಕರಿಮಣಿಯನ್ನು ಹುಡುಕಿ ಕೊಡ್ತಾನೆ, ಎತ್ತಿ ಕೊಡ್ತಾನೆ. ಅವಳು ಆಡಿದಂತೆಯೇ ಗಂಡನಿಗೂ ಕೊಡದೇ ಇರುವಂತ ವಸ್ತುವೊಂದನ್ನ ಅವನಿಗೆ ಅವಳು ಕೊಡ್ತಾನೆ. ಅರ್ಥ ಆಯ್ತಾನೆ? ಹಾಗಿರುವಾಗ ಅವನಿಗೆ ಕೊಟ್ಟಂತ ವಸ್ತು ಯಾವುದು? ಒಳ್ಳೆ ಪ್ರಶ್ನೆ ಮರೈತಿ. ಮತ್ತೆ ಗಂಡನಿಗೂ ಕೊಡದಿರುವಂತ ವಸ್ತು ಯಾವುದು? ಪರಪುರುಷನಿಗೆ ಅವಳು ನೀಡ್ತಾಳಂತಂದ್ರೆ ಆ ವಸ್ತು ಯಾವುದು? ಬೇರೆ ಯಾರು ಹೌದಲ್ಲ, ಯಾವುದು? ರಕ್ಷಾಬಂಧನ. ಗಂಡನಿಗೆ ಕೊಡ್ಲಿಕ್ಕೆ ಆಗುದಿಲ್ಲ, ಅಣ್ಣ ಅಂತ ಸ್ವೀಕರಿಸಿ ರಕ್ಷಾಬಂಧನ ಕಟ್ತಾಳೆ. ಸರಿಯಾದ ಉತ್ತರ. ಸರಿ. ಇನ್ನು 3ನೇ ಪ್ರಶ್ನೆ. ಬಾವಿಗೆ ಬೀಗ ಹಾಕ್ಬಹುದು, ಕೆರೆಗೆ ಸಾಧ್ಯವಾದ್ರೆ ಬೀಗ ಹಾಕ್ಬಹುದು, ಸಮುದ್ರಕ್ಕೆ ಬೀಗ ಹಾಕ್ಲಿಕ್ಕೆ ಆಗ್ತದ? ಹಾಕ್ತಾರೆ. ಹಾಕ್ಲಿಕ್ಕೆ ಆಗುದಿಲ್ಲ ಅಂತ ಹೇಳುದು ನಾನು ಆಗ್ತದೆ ಅಂತ ಹೇಳ್ತೇನೆ. ಅಲ್ಲ, ಹೇಗೆ ಹಾಕ್ತಿ ಅಂತ ಬೇಡುವ? ನೀ ಬೀಗವನ್ನು ತಂದು ಕೊಡು. ಕೊಟ್ರೆ ಒಂದಲ್ಲ ಒಂದಿಷ್ಟು ಬೀಗ ತಂದು ಕೊಡು. ನಾ ಸಮುದ್ರಕ್ಕೆ ಬೀಗ ಹಾಕ್ತೇನೆ. ಹೇಗೆ? ಇದು ಸಮುದ್ರ ಅಂತ ತಿಳ್ಕೊಂಡೆ. ಬೀಗ ತಂದು ಕೊಟ್ಟೆ ಅಂತ ತಿಳ್ಕೊ. ಆ ಬೀಗವನ್ನು ಎತ್ತಿ ಸಮುದ್ರಕ್ಕೆ ಹಾಕಿದ್ರೆ ಆಯ್ತಪ್ಪ. ಮತ್ತದ್ದು ಹಾಗೆ 3ನೇ ಪ್ರಶ್ನೆ ಆಯ್ತು. ಇನ್ನು 4ನೇ ಪ್ರಶ್ನೆ. ಹೇಳು. ತಲೆ ಇಲ್ಲದಂತ ಪ್ರಾಣಿ ಯಾವುದಾ? ತಲೆ ಇಲ್ಲದಿರುವಂತ ಪ್ರಾಣಿ. ತಲೆ ಇಲ್ಲದ ಪ್ರಾಣಿ ಏಡಿ. ಸರಿಯಾದ ಉತ್ತರ. ಸೋತ್ಯಾ? ಸೋತೆ. ಹಾಗಾದ್ರೆ ಈಗ ನಾನು ನಿಬಂಧನೆ ಹೇಳಿಲ್ವಲ್ಲ? ನಿಬಂಧನೆ ನನಗೆ ಗೊತ್ತಾಗಿದೆ. ಅವರದ್ದೇ ನಮ್ಮದು. ಹೌದಲ್ಲ? ಹೌದಪ್ಪ. ಅದು ಹೇಗೆ? ಈಗ ನೀ ಸೋತೆ ಅಂತ ಆಯ್ತು. ನಾ ಸೋತೆ ಅಂತ ಆಯ್ತು. ಈಗ ನಾನು ಪ್ರಶ್ನೆ ಮಾಡ್ತೇನೆ. ಹೌದು, ನೀನು ಉತ್ತರ ಕೊಡು. ಸರಿ. ಇಲ್ಲ, ಸೋತೆ ಅಂತ ಆಗುದಿಲ್ಲ. ಅವಳು ಕೇಳಿದ ಪ್ರಶ್ನೆಗೆ ನೀನು ಉತ್ತರ ಕೊಟ್ಟಿದ್ದ. ಈಗ ನೀ ಕೇಳುವಂತ ಪ್ರಶ್ನೆಗೆ ಅವಳು ಉತ್ತರ ಕೊಟ್ಟಳು ಅಂತ ಆದ್ರೆ ಅವಳು ಗೆದ್ದು ಅಂತ ಆಗುದಿಲ್ಲ. ಆಯ್ತಪ್ಪ, ಸರಿ ಸಮಾನತೆ ಬರ್ತದೆ. ಕೆಲಸ ಮಾಡುವಾಗಿದ್ರೆ ಪಂಚವನ್ನು ಗಟ್ಟಿ ಮಾಡ್ಕೊಳ್ಳು. ಗಟ್ಟಿ ಮಾಡಿ. ಈಗ ಅವರದ್ದು ಹೇಗೆ? ಇವರು ಕೇಳುವ ಪ್ರಶ್ನೆಗೆ ಅವ್ರು ಉತ್ತರ ಕೊಟ್ರೆ ಅವರು ಸೋತ ಹಾಗೆ, ಅವ್ರನ್ನ ಇವ್ರು ಮದುವೆ ಆಗ್ಬೇಕು. ಹೌದಾ? ಈಗ ನಾನು ಕೇಳಿದ ಪ್ರಶ್ನೆಗೆ ನೀನು ಸೋತೆ ಅಂತ ಆದ್ರೆ ನೀನು ಅನ್ನ ಹೆಂಡತಿ ಆಗ ಬರತಕ್ಕದ್ದು. ಹೆಂಡತಿಯಾಗಿ ಬರತಕ್ಕದ್ದು. ತಕ್ಕದ್ದು. ಆಮೇಲೆ ಒಮ್ಮೆ ನಾನು ಕೇಳಿದ ಪ್ರಶ್ನೆಗೆ ನೀನು ಕೇಳಿದ ಪ್ರಶ್ನೆಗೆ ನಾನು ಸೋತೆ ಅಂತ ಆದ್ರೆ ನಾನು ನಿನ್ನ ಗಂಡನಾಗಿ ಬರುತ್ತೇನೆ. ಎರಡೂ ನಿನಗೆ ಅನುಕೂಲ ಬಿಟ್ರೆ ನಮಗೆ ನಷ್ಟ ಇಲ್ಲ. ಹಾಗಾದ್ರೆ ಪ್ರಶ್ನೆ ಕೇಳಿಲ್ಲ. ಅನುಕೂಲ ಇಲ್ಲ, ವ್ಯತ್ಯಾಸ ಉಂಟು. ಈಗ ಹೆಣ್ಣು ಗಂಡನಿಗೆ ಹೆಂಡತಿಯಾಗಿ ಹೋಗುವುದಕ್ಕೂ ಗಂಡು ಹೆಣ್ಣಿಗೆ ಗಂಡನಾಗಿ ಬರೋದಕ್ಕೆ ವ್ಯತ್ಯಾಸ ಉಂಟು. ಅದುಂಟು. ಯಾಕೆ? ಹೆಂಡತಿಯಾಗಿ ಗಂಡನಿಗೆ ಜೊತೆಯಾಗುವುದು ಅಂತ ಹೇಳಿದ್ರೆ ಅವ ಹೇಳಿದಾಗೆ ಕೇಳಿ ಅವು ವಿನಯವಂತಳಾಗಿ ಗಂಡನಿಗೆ ಅನುಕೂಲೆಯಾಗಿ ಧರ್ಮಪತ್ನಿಯಾಗಿ ಬದುಕುವುದಂದ್ರೆ ಗಂಡನಿಗೆ ಹೆಂಡತಿ ಆಗುದು. ಸೇವೆ ಮಾಡಿಕೊಂಡಿರು. ಹೆಂಡತಿ ಗಂಡನಾಗುದಂದ್ರೆ ಹೇಗೆ ತಾವ ಹೇಳಿದ? ಹೆಂಡತಿ ಗಂಡ ಆಗುದು ಅಂತ ಹೇಳಿದ್ರೆ ಹೆಂಡತಿ ಹೋದಿಲ್ಲ, ಅವಳು ಕೈ ಚೀಲ ಹಿಡ್ಕೊಂಡು ಗಂಡು ಹೋಗ್ತಲ್ಲ, ಅವ ಹೆಂಡತಿ
ಏನು ಇನ್ನು ಮುಂದಿನ ಪರಿಸ್ಥಿತಿ ಹಾಗೆ ಆಗು ನೋಡುವ. ಈಗ ಹೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡ್ತೇನೆ ನೋಡು. ಅಥವಾ ಪ್ರಶ್ನೆ ಏನು? ಒಬ್ಬ ವ್ಯಕ್ತಿ ವಿಮಾನದಲ್ಲಿ 10 ಮಣ್ಣಿನ ಇಟ್ಟಿಗೆಯನ್ನು ಹಿಡ್ಕೊಂಡು ಹೋಗ್ತಾ ಇರ್ತಾನೆ. ಸರಿ. ವಿಮಾನದಲ್ಲಿ 10 ಇಟ್ಟಿಗೆಯನ್ನು ಇಟ್ಕೊಂಡು ಹೋಗುವಾಗ ಆಗ ಒಂದು ಇಟ್ಟಿಗೆ ಕೆಳಗೆ ಬೀಳ್ತದೆ. ಎಷ್ಟು ಇಟ್ಟಿಗೆ ಉಳಿತಲ್ಲಿ? 10 ಇಟ್ಟಿಗೆಯಲ್ಲಿ ಒಂದು ಇಟ್ಟಿಗೆ ಹೋದ್ರೆ 9 ಇಟ್ಟಿಗೆ ಉಳಿತು. ಮತ್ತೆ ಸರಿಯಾದ ಉತ್ತರ. ಉತ್ತರ. ಇನ್ನೊಂದು ಪ್ರಶ್ನೆ. ಒಂದು ಕಬ್ಬಿನ ತೋಟದಲ್ಲಿ ಒಂದು ಆನೆ ಇರ್ತದೆ. ಆ ಆನೆ ಕಬ್ಬನ್ನು ಕಂಡ್ರೂ ಸಹ ಕಬ್ಬನ್ನು ತಿನ್ನುವುದಿಲ್ಲ. ಯಾಕೆ? ಗೊತ್ತಾಯ್ತು. ಬಹುಶಃ ಆನೆ ಮಣ್ಣಿದ್ದಿರ್ಬೇಕು. ಆನೆ ಮಣ್ಣಿಂದಲ್ಲ, ಮತ್ತೆ ಕಬ್ಬೆ ಮಣ್ಣಿಂದ. ಹೌದಾ? ಹಾಗಾಗಿ ತಿನ್ಲಿಕ್ಕೆ ಆಗ್ಲಿಲ್ಲ. ಸರಿ. ಆಮೇಲೆ ಅದೇ ಆನೆಯ ಮುಂದೆ ಬಾಳೆಹಣ್ಣು ತಂದಿಡ್ತಾರೆ. ಆ ಬಾಳೆಹಣ್ಣು ಇದ್ರೂ ಸಹ ಆನೆ ತಿನ್ನುವುದಿಲ್ಲ. ಯಾಕೆ? ಗೊತ್ತಾಯ್ತು. ಇಲ್ಲಿ ಬಾಳೆಹಣ್ಣು ಮಣ್ಣಿದ್ದು ಅಲ್ಲ, ಈಗ ಆನೆ ಮಣ್ಣಿಂದು. ಇನ್ನೂ ಪ್ರಶ್ನೆ ಉಂಟು, ಹುಡುಗಾಟಿಕೆ ಅಲ್ಲ. ಒಂದು ಬಾವಿ. ಆ ಬಾವಿಯಲ್ಲಿ 10 ಮೀನು ಇರ್ತದೆ. ಎಷ್ಟು ಮೀನು? 10 ಮೀನು. ಆ 10 ಮೀನಲ್ಲಿ ಒಂದು ಮೀನು ಸತ್ತು ಹೋಗ್ತದೆ. ಎಷ್ಟು ಮೀನು ಉಳಿಯಿತು? ಇದು ಒಂದು ಪ್ರಶ್ನೆ ಏನಾ? 10 ಮೀನು ಇರುವುದು, ಒಂದು ಮೀನು ಸತ್ತೋಯ್ತು, ಉಳಿದಿರುವುದು 9. ಸತ್ತು ಹೊತ್ತು ಒಂದು ಮೀನು ಎತ್ತಿ ಹಾಕ್ಲಿಕ್ಕೆ ನಿಮ್ಮ ಅಪ್ಪ ಬಂದಿದ್ದ ಅಲ್ಲಿ? ಹತ್ತೆ ಇರ್ಬೇಕಲ್ಲ, ಉಳಿದಿರು ಹತ್ತೆ. ಇನ್ನೊಂದು ಪ್ರಶ್ನೆ ಉಂಟು. ಒಬ್ಬಳು ಮುದುಕಿ ದಾರಿಯಲ್ಲಿ ಹೋಗ್ತಾ ಇರುವಾಗ ಇದ್ದಕ್ಕಿದ್ದ ಹಾಗೆ ಬಿದ್ದು ಸಾಯ್ತಾಳೆ. ಅಯ್ಯಯ್ಯೋ. ಹೇಗೆ ಸಾಯ್ತಾಳೆ? ಅವಳಿಗೆ ಆ ಕ್ಷಣಕ್ಕೆ ಹೃದಯಾಘಾತ ಆಗಿರ್ಬೇಕು. ಅಲ್ಲ. ಇಲ್ವಾ? ಅವಳ ಆಯುಷ್ಯ ತೀರಿರ್ಬೇಕು, ಸತ್ತೋದ್ದು. ಅಲ್ಲ. ಮತ್ತೆ ಎಂತದಪ್ಪ? ಯಾವುದು ರೋಗ ಇದ್ದಿರಬಹುದು, ಸತ್ತೋಗಿರ್ಬೋದು. ಅಲ್ಲ. ಮತ್ತೆ ಹೇಗೆ ಸಾಯ್ತಾಳೆ? ಇದ್ದಕ್ಕಿದ್ದಂತೆ ಸಾಯುದು ಹೇಗಪ್ಪ? ಹೋಗುತ್ತಿರುವಾಗ ಇದ್ದಕ್ಕಿದ್ದ ಸತ್ಲು ಹೇಗೆ? ಹೇಗೆ? ಪ್ರಥಮ ಒಂದು ಪ್ರಶ್ನೆ ಹೇಳಿದ್ರೆ ನಾನು. ಎಂತದ್ದು? ಒಬ್ಬ ವಿಮಾನದಲ್ಲಿ 10 ಇಟ್ಟಿಗೆ ತಗೊಂಡು ಹೋಗುವಾಗ ಒಂದು ಇಟ್ಟಿಗೆ ಕೆಳಗೆ ಬಿತ್ತು ಅಂತ ಹೇಳಿಲ್ವಾ? ಹೌದು. ಆ ಕೆಳಗೆ ಬಿದ್ದು ಇಟ್ಟಿಗೆ ಉಂಟಲ್ಲ, ಈ ಮುದುಕಿಯ ತಲೆ ಮೇಲೆ ಬಿದ್ದೆ ಅವಳು ಸತ್ತು ಹೋದ್ಲು. ಹೌದಾ? ಈಗ 4 ಸೋತಾಗಾಯ್ತು. ಇನ್ನೊಂದುಂಟು. ಯಾವುದು? ಗ್ರಹಣದಲ್ಲಿ ಎಷ್ಟು ಗ್ರಹಣ? ಅಯ್ಯೋ, ಇದು ಒಂದು ಪ್ರಶ್ನೆ ಏನ? ಗ್ರಹಣದಲ್ಲಿ 2 ಗ್ರಹಣ, ಸೂರ್ಯಗ್ರಹಣ, ಚಂದ್ರಗ್ರಹಣ. ಈಗ ನಾನು ಕೈ ಹಿಡಿದ್ರೆ ಪಾಣಿಗ್ರಹಣ. ಹೌದಾ?